ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ಪಣಂಬೂರಿನ ಶ್ರೀ ನಂದನೇಶ್ವರ ದೇವಸ್ಥಾನದ ನಟರಾಜ ರಂಗಸಂಗಮ ವೇದಿಕೆಯಲ್ಲಿ ನಡೆಯಿತು. ಎಂಆರ್ಪಿಎಲ್ ಸಂಸ್ಥೆಯ ಸಿಎಸ್ಆರ್ ವಿಭಾಗದ ಉಪ ಪ್ರಬಂಧಕಿ ಸಾಹಿತಿ ವೀಣಾ ಶೆಟ್ಟಿ ಅವರು ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾಹಿತ್ಯ ಇಂದಿನ ದಿನಗಳಲ್ಲಿ ಹಿನ್ನಡೆಯನ್ನ ಕಾಣ್ತಾ ಇದೆ ಎಂಬ ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ. ಆದ್ರೆ ಹಾಗಾಗ್ತಾ ಇಲ್ಲ. ಬದುಕಿಗೆ ನೀರು ಗಾಳಿ ಎಷ್ಟು ಅಗತ್ಯವು, ಸಾಹಿತ್ಯವು ನಮ್ಮೆಲ್ಲರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ ಅಂತ ಹೇಳಿದರು. ನಾವು ಕೊರೋನಾ ಮೊದಲು ಕೊರೋನಾ ನಂತರ ಅಂತ ಎರಡು ವಿಭಾಗಗಳಲ್ಲಿ ಬಹುಶಃ ಗುರುತಿಸಬಹುದಾಗಿದೆ. ಕೊರೋನಾ ನಂತರದ ಈ ಸಮಯದಲ್ಲಿ ಅದು ಎಲ್ಲವೂ ಮುಗಿದು ಹೋಗಿಲ್ಲ, ಇನ್ನು ಮುಂದೆ ಏನೋ ಎನ್ನುವಂತಹ ಒಂದು ಕಾತರ, ಒಂದು ಕಳವಳ ನಮ್ಮನ್ನೆಲ್ಲ ಆವರಿಸಿರುವಾಗ ಸಾಹಿತ್ಯ ಸಮ್ಮೇಳನಗಳ ಅಗತ್ಯ ಇದೆಯೇ ಎನ್ನುವ ಮಾತು ಕೆಲವರ ತಲೆಯಲ್ಲಾದರೂ ಬರ್ಬೋದು, ಕೆಲವರ ಯೋಚನೆಯಲ್ಲಾದರೂ ಬರ್ಬೋದು. ಆದರೆ ನಾನು ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಮಾತನಾಡುವ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನವು ನೀಡಿದೆ. ಅವರವರ ಯೋಚನೆಗಳನ್ನು ಮುಂದಿಡುವಂತಹ ಸದಾವಕಾಶವಿದೆ. ಸಮತೋಲನದೊಂದಿಗೆ ಈ ಸ್ವಾತಂತ್ರ್ಯವನ್ನ ಉಪಯೋಗಿಸಿದಾಗ ದೇಶದಲ್ಲಿ ಒಗ್ಗಟ್ಟು ಬೆಳೆಸಲು ಸಾಧ್ಯವಿದೆ ಅಂತ ಅಭಿಪ್ರಾಯಪಟ್ಟರು. ತಡೆ ಹಿಡಿದುಕೊಂಡು ಕೂರಿಸುವಂತ ವಿಷಯಗಳಿದ್ದರೆ ಮಾತ್ರ 45 ಮಿನಿಟ್ಸ್ 1 ಅವರ್ ಕೂತ್ಕೊಳ್ತೇನೆ. ಆಮೇಲೆ ಸಣ್ಣದೊಂದು ವಿರಾಮ ಇಲ್ಲದಿದ್ದರೆ ಪುನಃ ಮನಸ್ಸು ಆಚೆ ಹೋಗಲಿಕ್ಕೆ ಶುರುವಾಗ್ತದೆ. ಸಾಹಿತ್ಯದ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡುವಂತ ಪ್ರೌಢಿಮೆ ಇಲ್ಲಂತ ವ್ಯಕ್ತಿಗಳೆಲ್ಲ ವೇದಿಕೆ ಈ ರೀತಿಯ ವಾತಾವರಣ ಇರಬೇಕಾದ್ರೆ ಈ ಸಾಹಿತ್ಯದ ಇದರಲ್ಲಿ ಈ ರೀತಿಯ ಸಮ್ಮೇಳನದಲ್ಲಿ ಏನೆಲ್ಲ ವಿಷಯಗಳು ಬರ್ತದೆ. ಒಂದು, ಸಾಹಿತ್ಯಗಳು ಯಾವ ಶಬ್ದಗಳನ್ನು ಪ್ರಯೋಗಿಸಿ ಸಾಹಿತ್ಯನ ಬಲಿತಾರೆ ಅನ್ನೋದ್ರ ಬಗ್ಗೆ ಕಲಾರಸಿಕರು ಸಾಹಿತ್ಯ. ಹಿರಿಯ ವಿದ್ವಾಂಸ ಪೊಳಲಿ ನಿತ್ಯಾನಂದ ಕಾರಂತ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಪಣಂಬೂರು ಶ್ರೀ ನಂದನೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಿ ಅನಂತ ಐತಾಳ, ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯ ಎಚ್ ಜನಾರ್ದನ ಹಂದೆ, ಕೋಶಾಧಿಕಾರಿ ಪೂರ್ಣಿಮಾ ಪೇಜಾವರ, ಸುರತ್ಕಲ್ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ವಿನಯ್ ಆಚಾರ್ ಮತ್ತಿತರರು ಉಪಸ್ಥಿತರಿದ್ದರು.